ಒಳ್ಳೆಯ ಶುಭ ದಿನ. ನಮ್ಮ ಬಾಲ ಯೇಸುವಿನ ಹೊಸ ಮಾರ್ಗದ ಅಧಿಕೃತ ಉದ್ಘಾಟನೆಯನ್ನು ಮಾಡಿ ಇದೀಗ MLC ಅವರು ಇಲ್ಲಿ ನಮ್ಮ ಮುಂದೆ ಇದ್ದಾರೆ. ಅವರೊಂದಿಗೆ ಕೂಡ MLA ಶ್ರೀ ಮಂಜುನಾಥ್ ಭಂಡಾರಿ ಅವರು, ಕಾಂಗ್ರೆಸ್ ಅಧ್ಯಕ್ಷ ಶ್ರೀಯುತ ಹರೀಶ್ ಕುಮಾರ್ ಅವರು, ಹಾಗೂ ನಮ್ಮ ಶ್ರೀ ಪದ್ಮರಾಜ್ರವರು ಕೂಡ ಇದ್ದಾರೆ, ಹಾಗೂ ಇತರ ಮುಖಂಡರು ಕೂಡ, ಎಲ್ಲ ಮುಖಂಡರು ಇಲ್ಲಿ ನಮ್ಮ ಮುಂದೆ ಇದ್ದಾರೆ. ಅವರೆಲ್ಲರನ್ನೂ ನಾನು ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಪ್ರಿಯರೇ, ಇವತ್ತು ಬಾಲ ಯೇಸುವಿನ ಈ ಒಂದು ಚರ್ಚಿನ ಆವರಣದಲ್ಲಿ ನಾವು ಸೇರಿದ್ದೇವೆ. ಇವತ್ತು ನಮಗೆಲ್ಲರೂ ಸಂತೋಷದ ದಿನ. ಇನ್ಫೆಂಟ್ ಜೀಸಸ್ ಅಲ್ವಾ, ಇನ್ಫೆಂಟ್ ಜೀಸಸ್ ಶ್ರೈನ್ ಅಂತ ಹೇಳಿದರೆ ಇಲ್ಲಿ ಎಲ್ಲ ಧರ್ಮದವರು ಬರ್ತಾರೆ ಮತ್ತು ತಮ್ಮ ಹರಕೆಗಳನ್ನು ಹೊತ್ತುಕೊಂಡು ಬರ್ತಾರೆ, ಹರಕೆ ಆಗ್ತಾರೆ ಮತ್ತು ಸಂತೋಷದಿಂದ ಅವರು ಬಯಸಿದ್ದೆಲ್ಲ ಸಿಕ್ಕಿ ಇಲ್ಲಿಂದ ಅನೇಕ ಮಂದಿ ನಿರ್ಗಮಿಸಿದವನ್ನು ನಾವು ಕಂಡಿದ್ದೇವೆ. ಇದೊಂದು ಭಾಳ ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ಇಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಲ್ಲಿ ಭೇಟಿ ಕೊಟ್ಟು ಆಶೀರ್ವಚನವನ್ನು ಗುರುಗಳಿಂದ ಪಡ್ಕೊಂಡಿದ್ದಾರೆ. ಈ ಚರ್ಚಿನ ಮೂಲಕ ಎಷ್ಟೋ ಜನರಿಗೆ ಮಧ್ಯಾಹ್ನದ ಊಟ, ಸಹಾಯಧನ ಇದೆಲ್ಲ ಸಿಗತಕ್ಕಂಥದ್ದು. ಮತ್ತು ಸರ್ಕಾರದಿಂದ ಕೂಡ ನಾವು ಇದೊಂದು ಪುಣ್ಯಕ್ಷೇತ್ರ ಎಂದು ಪರಿಗಣಿಸಿ ಇಲ್ಲಿ ಹಿಂದೆ RV ದೇಶಪಾಂಡೆ ಅವರು ರಾಜ್ಯದ ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಇಲ್ಲಿ ಮಾಡಿದ್ದೇವೆ. ಪ್ರವಾಸಿ ಧಾಮದ ಯೋಜನೆ ಮೂಲಕ ಒಂದು ಕಟ್ಟಡವನ್ನು ಕೂಡ ಕಟ್ಟಿ ಇದನ್ನು ಈ ಚರ್ಚಿನ ಈ ಒಂದು ಶ್ರೈನ್ನ ಆಡಳಿತಕ್ಕೆ ನಾವು ಒಪ್ಪಿಸಿದ್ದೇವೆ. ಯಾಕಂದರೆ ಯಾವ ಕೆಲಸ ಇಲ್ಲಿ ಮಾಡಿದರೂ ಅದು ಅತ್ಯಂತ ಚೆನ್ನಾಗಿ ಮತ್ತು ಅದರ ಪ್ರಯೋಜನ ಸಮಾಜಕ್ಕೆ ಸಿಗ್ತದೆ ಅಂತೇಳಿ ಉದ್ದೇಶದಿಂದ ಮಾಡಿದ್ದೇವೆ. ಮತ್ತು ಯಾವುದೇ ಥರದ ಕಂಪ್ಲೇಂಟ್ ಇಲ್ಲದೆ ಏನು ಕೆಲಸ ಮಾಡಿದ್ದೇವೋ ಅದು ಎಲ್ಲವೂ ಚೆನ್ನಾಗಿ ಮಾಡಿ ಸರ್ಕಾರದ ಉದ್ದೇಶ ಏನಿದೆ ಅದು ಈಡೇರಿದೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಫಾದರ್ ಸ್ಟೀವನ್ ಅವರು ಫೋನ್ ಮಾಡಿ ನಮ್ಮದೊಂದು ರಸ್ತೆ ಭಾಳ ಕೆಟ್ಟದಾಗಿದೆ, ಸ್ವಲ್ಪ ರಿಪೇರಿ ಮಾಡಿ ಕೊಡಬೇಕು ಅಥವಾ ಕಾಂಕ್ರೀಟೀಕರಣ ಮಾಡಬೇಕು ಅಂತ ಕೇಳಿದರು. ನಾವು ಇಲ್ಲಿ ಇಂಟರ್ಲಾಕ್ ಹಾಕಿ ರಸ್ತೆ ಇತ್ತು, ಮೇಲಿಂದ ಕೆಳಗೆವರೆಗೆ ಚರಂಡಿ ವ್ಯವಸ್ಥೆ ಇರಲಿಲ್ಲ, ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ, ಭಾಳ ಕೆಟ್ಟ ರೀತಿಯಲ್ಲಿ ಇತ್ತು. ಹಾಗಾಗಿ ಅದನ್ನೆಲ್ಲ ತೆಗೆದು ಸರಿಯಾಗಿ ರಸ್ತೆ ಮಾಡಿಕೊಡಬೇಕು ಅಂತ ಅವರು ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಬಂದಾಗ ಅವರ ಹತ್ರ ಹೇಳಿದ್ದು ನನಗೆ ನೆನಪಿದೆ. ಹಾಗಾಗಿ ಯಾವಾಗ ಮುಖ್ಯಮಂತ್ರಿಗಳು ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿಗಳಾದರು, ಅದೆಲ್ಲದಕ್ಕೂ ಈ ಬಾಲ ಯೇಸುವಿನ ಆಶೀರ್ವಾದ ಕಾರಣ ಅಂತ ನಾನು ಭಾವಿಸಿ 50 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಬಂದಂಥ ಅನುದಾನದಲ್ಲಿ ಈ ಒಂದು ರಸ್ತೆಗೆ ಅನುದಾನವನ್ನು ಇಟ್ಟು ಇವತ್ತು ಈ ರಸ್ತೆ ಪೂರ್ಣಗೊಂಡಿದೆ. ಇನ್ನು ಸ್ವಲ್ಪ ಕೆಲಸ ಅಲ್ಲಿ ಇಲ್ಲಿ ಬಾಕಿ ಇದ್ದಾಗ ಅದನ್ನು ಕೂಡ ಅವರು ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ, ಅದನ್ನು ಕೂಡ ಮಾಡಿಕೊಡ್ತೀವಿ. ಅದರ ಜೊತೆಯಲ್ಲಿ ಇದೊಂದು ಒಳ್ಳೆಯ ರಸ್ತೆ, ಬಹುಶಃ ಮೇಲಿನಿಂದ ಕೆಳಗೆ ಹೋಗಬೇಕಾದ್ರೆ ಇನ್ನೂ ಅದಕ್ಕೆ ಸ್ವಲ್ಪ ವೈಟ್ ಟ್ಯಾಪಿಂಗ್ ಎಲ್ಲ ಹಾಕಿ, ಇನ್ನೂ ಅದಕ್ಕೆ ರಿಫ್ಲೆಕ್ಟರ್ಸ್ ಹಾಕಿ ಇನ್ನೂ ಒಂದು ಚೆನ್ನಾಗಿ ಮಾಡಿಕೊಡ್ತೇವೆ. ಮತ್ತು ಸೈಡ್ನಲ್ಲಿ ನಿಮ್ಮ ಮನೆಗೆ ಹೋಗುವ ಚಪ್ಪಡಿ ಕಲ್ಲು ಏನು ಹಾಕಬೇಕು ಅದನ್ನು ಕೂಡ ಹಾಕಿಕೊಡ್ಲಿಕ್ಕೆ ಹೇಳಿದ್ದೇನೆ. ಇಲ್ಲದಿದ್ದರೆ ನೀವೇ ಅದನ್ನು ಮಾಡಿ ನಾನು ಅದಕ್ಕೆ ಬೇಕಾದ ವೆಚ್ಚವನ್ನು ಕೂಡ ಕೊಡ್ತೇನೆ ಅಂತ ಕೂಡ ನಿಮ್ಮ ಹತ್ರ ನಾನು ಮಾತುಕತೆ ಮೇಲೆ ಹೇಳಿದ್ದೇನೆ. ಅಂತೂ ಒಳ್ಳೆಯದಾಗಿ ಈ ಒಂದು ಸೌಹಾರ್ದ ರೀತಿಯಲ್ಲಿ ಈ ಒಂದು ರಸ್ತೆ ಆಗಿದೆ ಅಂತ ಹೇಳುವುದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಾನು ಮಂಜುನಾಥ್ ಭಂಡಾರಿ, ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಅವರು ವಿಧಾನ ಪರಿಷತ್ನ ಶಾಸಕರು. ನಾನು ವಿಧಾನ ಪರಿಷತ್ ಶಾಸಕರಿಗಿಂತ ಜಾಸ್ತಿ ಅವರು ಪಕ್ಷದ ಕಾರ್ಯಾಧ್ಯಕ್ಷರು. ನಾನು ನನ್ನ ಪಕ್ಷದ ಇದ್ದ ಕಾರಣಕ್ಕಾಗಿ ನಾನು ಇಲ್ಲಿದ್ದೀನಿ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ತಾವೇ ಬಂದು ಇದನ್ನು ಇನಾಗ್ರೇಟ್ ಮಾಡಬೇಕು ಅಂತ. ಮತ್ತು ಈ ರಸ್ತೆ ಮಾಡುವಾಗ ಕಮಿಟಿಯಲ್ಲಿದ್ದಂಥವರು ನವೀನ್ ಕೂಡ ಒಬ್ಬರು, ಈ ಭಾಗದ ನೆರೆಯ ಶಾಸಕರು ಏನದು ಕಾರ್ಪೊರೇಟರ್ ಆಗಿದ್ದವರು, ಭಾಳ ಹಿರಿಯ ಕಾರ್ಪೊರೇಟರ್ ಕೂಡ ಅವರು ಕೂಡ ಈ ಕೆಲಸ ಮಾಡುವಾಗ ಪರಿಶೀಲನೆ ಮಾಡಿ ಅದುವಾಗ ಸಲಹೆ ಸೂಚನೆಗಳನ್ನು ಕೊಟ್ಟು ಕೆಲವು ಎಲೆಕ್ಟ್ರಿಕ್ ಕಂಬಗಳನ್ನು ಶಿಫ್ಟ್ ಮಾಡಲಿಕ್ಕೆ ಅದೆಲ್ಲ ಕೆಲಸವನ್ನು ಅವರು ಮಾಡಿಸಿದ್ದಾರೆ. ಡ್ರೈನೇಜಿದು ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟಿದ್ದಾರೆ. ಬರೀ ರೋಡ್ ಮಾಡೋದಲ್ಲ, ಡ್ರೈನೇಜು ಇರಲಿ, ಮತ್ತೆ ಅದನ್ನು ಅಗಿಯುವುದು ಬೇಡ ಅಂತ ಹೇಳುವ ಚಿಂತನೆಯನ್ನು ಮಾಡಿದ್ದಾರೆ. ಪೈಪ್ಲೈನ್ ಆಗಿದೆ. ಅದಕ್ಕೋಸ್ಕರ ನವೀನ್ ಡಿಸೋಜ ಕಾರ್ಪೊರೇಟರ್ ಅವ್ರನ್ನ ನಿಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಸಲೀಂ ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಮಾಜಿ ಉಪಮೇಯರ್ ಆಗಿದ್ದಂಥವರು. ನನ್ನ ವಾರ್ಡಿಗೆ ಹಿಂದೆ ಫರ್ನೀರ್ ವಾರ್ಡಿಗೆ ಅವರು ಕಾರ್ಪೊರೇಟರ್ ಆಗಿದ್ದಾಗ ಬೆಳಿಗ್ಗೆ ಬೈಕ್ ಇಟ್ಕೊಂಡು ಬರೋದು ಡ್ರೂರ್ ಅಂತ ಬಂದು ಎಲ್ಲರದ್ದು ಕೇಳೋದು, ಏನು ಸಮಸ್ಯೆ ಉಂಟಾ ಅಂತ. ಸಮಸ್ಯೆ ಇಲ್ಲ ಅಂದರೆ ಟುರ್ ಅಂತ ಮತ್ತೆ ಸ್ಟಾರ್ಟ್ ಮಾಡಿ ಹೋಗೋದು.
ವಾರಕ್ಕೆ 2 ಸಲ ನಾವು ಕಿವಿಗೆ ಗುರು ಅಂತ 2 ಸಲ ಹೀಗೆ ಮಾಡ್ತಾರೆ ಎಕ್ಸ್ಲೇಟರ್ ಕೊಟ್ಟು, ಅವಾಗ ಗೊತ್ತಾಗ್ತದೆ ಇದು ಕಾರ್ಪೊರೇಟರೇ ಬಂದಿದ್ದಾರೆ ಅಂತ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಭಾಳ ಸಜ್ಜನ ಮನುಷ್ಯ ಕಾರ್ಪೊರೇಟರ್ ಸಲೀಂ ಅವರಿಗೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಈ ಭಾಗದಲ್ಲಿ ಕಾರ್ಪೊರೇಟರ್ ಆಗಿದ್ದವರು ನಮ್ಮ ಸಬಿತಾ ಮಿಸ್ಕಿತ್ ಅವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಕೂಡ ಭಾಳ ಮುತುವರ್ಜಿಯಿಂದ ಕೆಲಸ ಮಾಡಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. NP ಮನುರಾಜ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಪ್ರವೀಣ್ ಜೇಮ್ಸ್ ಅವರು ಇಲ್ಲಿದ್ದಾರೆ, ಇಲ್ಲಿದ್ದಾರೆ. ಅವರ ಹೆಂಡತಿ ಕಳೆದ ಬಾರಿ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವರು. ಪ್ರವೀಣ್ ಜೇಮ್ಸ್ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ಜನರ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಅವರಿಗೂ ಸ್ವಾಗತ ಬಯಸ್ತೇನೆ. ನಮ್ಮ SC/ST ಘಟಕದ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸ್ವಾಗತ ಬಯಸ್ತೇನೆ. ಪ್ರೇಮ್ ಬಳ್ಳಲ್ಬಾಗ್ ಇದ್ದಾರೆ ಮತ್ತು ನಮ್ಮ ಜೋಕಿಮ್ ಸೇವಾದಳದ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅಪಿಯಕ್ಕ ಎಕ್ಸ್ ಕಾರ್ಪೊರೇಟರ್ 4 ಬಾರಿ ಕಾರ್ಪೊರೇಟರ್ ಆಗಿದ್ದಂಥವರು ಮತ್ತು ಸ್ಥಾಯಿ ಸಮಿತಿ, ಅವರಿಗೂ ಸ್ವಾಗತ ಬಯಸ್ತೇನೆ. ನಮ್ಮ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸ್ವಾಗತ ಬಯಸ್ತೇನೆ. ಮತ್ತು ಎಲ್ರಿಗೂ ನಾನು ಒಬ್ಬರೀಗ ಇವರು ಸತೀಶ್ ಬೆಂಗಲ್ ಇದ್ದಾನೆ, ಕ್ಲೈವ್ ಇದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ಭಾಸ್ಕರ್ ಇದ್ದಾರೆ, ಮಾಜಿ ಕಾರ್ಪೊರೇಟರು. ಇದ್ದಂಥ ಎಲ್ಲ ಹಿರಿಯ ನಾಯಕರಿಗೆ ಇದಕ್ಕೆಲ್ಲ ಕಾರಣ ನಮ್ಮ ಧರ್ಮಗುರುಗಳು, ಇಲ್ಲಿ ನಿರ್ದೇಶಕರು ನಮ್ಮನ್ನು ಕರೆಸಿ ಈ ಕೆಲಸವನ್ನು ಮಾಡಿಸಿ ಮತ್ತು ಅದರ ಕೆಲಸವನ್ನೆಲ್ಲ ಅವರು ನೋಡ್ಕೊಂಡಿದ್ದಾರೆ. ಫಾದರ್ ಸ್ಟೀವನ್ ಅವರಿಗೂ ಮತ್ತು ಇನ್ನಿತರ ಫಾದರ್ ಅವರು, ನಮ್ಮ ಫಾದರ್ ಡೊಮಿನಿಕ್ ವಾಜ್ ಅವರು ಇದ್ದಾರೆ, ಇಲ್ಲಿ ಸ್ಥಳೀಯ ಚರ್ಚಿನ ಧರ್ಮಗುರುಗಳು ಕೂಡ, ಬಿಗನಗಟ್ಟೆ ಚರ್ಚಿನ ಧರ್ಮಗುರುಗಳು, ಅವರಿಗೂ ಸ್ವಾಗತ ಬಯಸಿ. ನಿಮ್ಗೆ ಎಲ್ರಿಗೂ ಸ್ಥಳೀಯ ನಮ್ಮ ಲೀಡರ್ ಆದಂಥ ಅಜೀಜ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಭಾಗದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರು, ಮತ್ತು ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ಅವರು ಸಹಕಾರ ಮಾಡಿದ್ದಾರೆ. ಅಜೀಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಕೇಶವ ಮರಳಿಯಲ್ಲಿದ್ದಾರೆ, ಈ ಭಾಗದ ಕಾರ್ಪೊರೇಟರ್ ಕೂಡ. ಸೊ ಎಲ್ರಿಗೂ ಮತ್ತೊಮ್ಮೆ ಇದು ಸಂತೋಷದ ದಿನ, ಸ್ವಾಗತ ಬಯಸ್ತೇನೆ. ಮತ್ತು ಮಂಜುನಾಥ್ ಭಂಡಾರಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ತೇನೆ. ಗೌರವಾನ್ವಿತ ಧರ್ಮಗುರುಗಳೇ ಹಾಗೆಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ನನ್ನ ಮಿತ್ರ ಶಾಸಕರಾದ ಐವಾನ್ ಡಿಸೋಜರ್ ಅವರು ಕಳೆದ 2 ದಿವಸಗಳ ಹಿಂದೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನ್ನ ಹತ್ರ ಹೇಳಿದರು. ಆದರೆ ನನಗೆ ಇವತ್ತು ಶಿವಮೊಗ್ಗದಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿನ ಒಂದು ಕಾರ್ಯಕ್ರಮವಿತ್ತು. ಆದರೆ ಶಾಸಕರು ಈ ಊರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಅದನ್ನು ಉದ್ಘಾಟನೆಯನ್ನು ಮಾಡಬೇಕು ಮತ್ತು 4 ಜನರಿಗೆ ನಾವು ತಿಳಿಸ್ಬೇಕು, ನೀವು ಬರಲೇಬೇಕು ಅಂತ ಹೇಳಿದಾಗ ಆ ಕಾರ್ಯಕ್ರಮವನ್ನು ನಾಳೆಗೆ ಮುಂದೂಡಿ, ಯಾಕೆಂದರೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದಂಥ ಮಂಜುನಾಥ್ ಮತ್ತು ಎಲ್ಲ ಟೀಮ್ ಅವರು ಇಲ್ಲಿ ಬಂದಿದ್ದರು. ಅವ್ರಿಗೆ ಹೇಳಿದೆ ಇವತ್ತೊಂದು ದಿವಸ ನೀವು ಮಂಗಳೂರಲ್ಲಿ ಇದ್ಬಿಟ್ಟು ನಾಳೆ ಹೋಗಿ ಅಂಥೇಳಿ ಈ ಕಾರ್ಯಕ್ರಮನ ಮುಂದೂಡಿ ಈ ಕಾರ್ಯಕ್ರಮಕ್ಕೆ ಬಂದಿರೋವಂಥದ್ದು. ಅದು ಅಲ್ಲದೆ ಈ ಇನ್ಫೆಂಟ್ ಜೀಸಸ್ ಚರ್ಚಿನ ಬಗ್ಗೆ ಬಹಳಷ್ಟು, ಈಗ ನಾನು ಯಾರನ್ನೇ ಕೇಳಿದಾಗ ಕೆಲವರು ಹೇಳ್ತಾರೆ ನಾವು ಮಂಗಳೂರಿಗೆ ಬಂದಿದ್ವಿ, ಇನ್ಫೆಂಟ್ ಜೀಸಸ್ ಚರ್ಚಿಗೆ ನಾವು ಹೋಗಿದ್ವಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂತ ಹೇಳಿದ್ರೆ ಜಾತಿ ಮತ ಧರ್ಮ ಭೇದ ಎಲ್ಲವನ್ನು ಮೆಟ್ಟು ನಿಂತಂಥ ಒಂದು ಮಂಗಳೂರಿನ ಕೆಲವು ಚರ್ಚ್ಗಳಲ್ಲಿ ಇನ್ಫೆಂಟ್ ಜೀಸಸ್ ಚರ್ಚ್ಗಳು ತಪ್ಪಾಗ್ತವೆ. ಅಂಥ ಒಂದು ಚರ್ಚಿನ ಸೇವೆಯನ್ನು ಮಾಡುವಂಥ ಯೋಗ ನಮಗೆಲ್ಲ ಸಿಕ್ಕಿದೆ ಅಂತ ಹೇಳೋಕ್ಕೆ ನಾನು ಸಂತೋಷವನ್ನು ಪಡುತ್ತಾ, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಇಲ್ಲಿದ್ದಾರೆ. ಒಂದಲ್ಲ ಒಂದು ವಿಧದಲ್ಲಿ ಯಾವ ರೀತಿ ಪಕ್ಷದ ಸಂಘಟನೆಯ ಮೂಲಕ ಜನರಿಗೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅನ್ನೋದನ್ನು ಭಾಳ ಸವಿಸ್ತಾರವಾಗಿ ನಮ್ಮ ಸ್ನೇಹಿತರಂತ ಐವಾನ್ ಡಿಸೋಜರ್ ಅವರು ಹೇಳಿರೋದು ಮತ್ತೊಮ್ಮೆ ನಾನು ಅದನ್ನು ಉಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ಐವಾನ್ ಡಿಸೋಜರ್ ಅವರು ಯಾವುದೇ ಕಾರ್ಯಕ್ರಮಗಳನ್ನು ಕೈಗೊಂಡು ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳಿ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಧರ್ಮಗುರುಗಳಿಗೂ ಮತ್ತು ಅವರೆಲ್ಲರಿಗೂ ಅಂತ ನಾನು ಮಾತನಾಡ್ತೇನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಯೋಜನೆಯಿಂದ ಸುಮಾರು 50 ಲಕ್ಷ ವೆಚ್ಚದಲ್ಲಿ ಈ ಮಾರ್ಗವನ್ನು ನಿರ್ಮಿಸಿದಂತಹ ಶ್ರೀಯುತ MLC ಶ್ರೀ ಐವನ್ ಡಿಸೋಜರ್ ಅವರಿಗೂ ಹಾಗೂ ಅವರೊಂದಿಗೆ ಬಂದಿದ್ದಂತಹ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀಯುತ ಮಂಜುನಾಥ್ ಭಂಡಾರಿರವರಿಗೂ ಹಾಗೂ ನಮ್ಮ MP ಆದಂಥ ಕ್ಯಾಂಡಿಡೇಟ್ ಶ್ರೀಯುತ ಪದ್ಮನಾಭರವರಿಗೂ ಹಾಗೂ ಇತರ ಎಲ್ಲ ಪದಾಧಿಕಾರಿಗಳಿಗೂ, ಇಲ್ಲಿದ್ದಂತಹ ಕಾರ್ಪೊರೇಟರ್ಸ್ ಮತ್ತೆ ಈ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳಿಗೂ, ಇಲ್ಲಿ ನೆರೆದಿದ್ದ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾಮಗಾರಿಯನ್ನು ನಿರ್ವಹಿಸಿದ್ದ ಕಾಂಟ್ರಾಕ್ಟರ್ ಶ್ರೀಜಿತ್ ಮತ್ತು ಅವರ ಒಟ್ಟಿಗೆ ಕಾಮಗಾರಿ ಮಾಡಿದ ಎಲ್ಲ ಕಾಮಗಾರಿಗಳಿಗೂ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೂ, ಕಾರ್ಪೊರೇಟರ್ಗಳಿಗೂ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನೆರೆಹೊರೆಯವರಿಗೂ ಹಾಗೂ ನಮ್ಮ ಈ ಬಂಧು ಮಿತ್ರರಿಗೂ ನಾನು ಒಂದೇ ಮಾತಿನಲ್ಲಿ ಪುಣ್ಯಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.